ನೋಡಿ, ಶಿವಮೊಗ್ಗದವ್ರಿಗೆ ಅವರ ಜಿಲ್ಲೆ ಇರ್ಬೋದು, ಬಟ್ ಮುಖ್ಯಮಂತ್ರಿಗಳು ಶಿವಮೊಗ್ಗದವರಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು. ಅದು ಗಮನದಲ್ಲಿಟ್ಕೊಳ್ಬೇಕು. ನೊಂದಂತ ಜನ, ಸತ್ತಂತ ಜನ ಎಲ್ಲ ನಮ್ಮ ಜನ ಅಂತ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ. ನೀವು 30,000 29,000 ಚಿಲ್ಲರೆ ಅಂತ ಹೇಳ್ತಾ ಇದ್ದೀರಿ. 3 ಲಕ್ಷ ಚಿಲ್ಲರೆ ಸತ್ತಿದ್ದಂಥ ಸರ್ಟಿಫಿಕೇಟ್ ಇದೆ. ಸೊ ಎಲ್ಲ ಡೆತ್ ಆಡಿಟ್ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಅವ್ರಿಗೆಲ್ಲ ಸಾಂತ್, ಯಾಕೆಂದ್ರೆ ಯಾರಿಂದ ಸತ್ತಿದ್ದು, ನೀವು ಯಾಕೆ ಸರ್ಟಿಫಿಕೇಟ್, ನೀವು ಯಾಕೆ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ರಿ? ನೀವು ತಪ್ಪು ಮಾಡೋದಕ್ಕೆ ತಾನೇ ಕಾಂಪನ್ಸೇಷನ್ ಕೊಟ್ಟಿರಿ. ಇಲ್ಲಿ ಬಂದು ಜಿಲ್ಲೆಗೆ ಅವ್ರನ್ನೆಲ್ಲ ಕರ್ಸಿಸ್ಬಿಟ್ಟು ಎಲ್ಲರ ಮನೆಗೂ ನೀವು ಭೇಟಿ ಮಾಡಕ್ ಆಗ್ತಿರ್ಬೋದು. ಅಟ್ಲೀಸ್ಟ್ ಒಂದಷ್ಟು ಜನಕ್ಕೆ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೇನು ಸರ್ಕಾರದಿಂದ ಸಹಾಯ ಮಾಡ್ಬೋದು. ಏನ್ ತಪ್ಪಾಗಿದೆ ಅಂತ ಹೇಳಿ ನೀವು ಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡಿಲ್ಲ ಅಂತಂದ್ರೆ ಸರ್ಕಾರ ಎಲ್ಲಿದೆ ರೀ? ಸರ್ಕಾರ ಸತ್ತೋಗಿದೆ. ವಿಧಾನಸಭೆಯಲ್ಲೂ ಈ ಬಗ್ಗೆ ಚರ್ಚೆಗಳನ್ನು ಮಾಡ್ತದೆ ಕಾಂಗ್ರೆಸ್. ಖಂಡಿತ ವಿಧಾನಸೌಧದಲ್ಲಿ